ಕಡಬದ ಬಂಟ ಗ್ರಾಮದ ಕುಂಡಡ್ಕ ಎಂಬಲ್ಲಿ ಪುನರಾರಂಭಿಸಲು ಉದ್ದೇಶಿಸಿರುವ ಕಪ್ಪು ಕಲ್ಲಿನ ಕ್ವಾರಿಗೆ ಇಲ್ಲಿನ ನಾಗರಿಕರು ಆಕ್ಷೇಪಣೆಯನ್ನ ಸಲ್ಲಿಸಿ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿರುವ ಬಳಿಕ ಕಡಬ ಕಂದಾಯ ಅಧಿಕಾರಿಗಳು ಪರಿಸರದ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕಡಬ ಕಂದಾಯ ನಿರೀಕ್ಷಕ ಅವಿಂದ್ ರಂಗತ್ಮಲೆ, ಮರ್ದಳ ಗ್ರಾಮ ಲೆಕ್ಕಾಧಿಕಾರಿ ಶ್ರುತಿ, ಗ್ರಾಮ ಸಹಾಯಕರಾದ ಶಶಿಧರ್, ಲಿಂಗಪ್ಪ ಮೊದಲಾದವರು ಭೇಟಿ ನೀಡಿದ್ರು. ಸುಮಾರು 11 ಮನೆಗಳಿಗೆ ಭೇಟಿ ನೀಡಿ ನಾಗರಿಕರ ಪರ ಹಾಗೂ ವಿರೋಧಗಳನ್ನು ದಾಖಲಿಸಿಕೊಂಡರು. ಬಾಲಚಂದ್ರ ಗೌಡ ಮೈಕಾಜಿ, ಉಮೇಶ್ ಶೆಟ್ಟಿ ಮೈಕಾಜಿ, ಸರಸ್ವತಿ ಮೈಕಾಜಿ, ಶಿವರಾಮ್ ರೈ ಮೈಕಾಜಿ, ರತ್ನಾವತಿ ಕೊಲ್ಯ, ನಾಗೇಶ್ ಬರಮೇಲು, ಅನೂಪ್ ಕುಮಾರ್ ಬೀಡು, ಶಾರದಾ ಜಯಕುಮಾರ್, ಚೆನ್ನಪ್ಪಗೌಡ ಕೋಕಲ ಮನೆ, ರಮೇಶ್ ಗೌಡ ಕೋಕಲ, ಕುಂಜಣ್ಣಗೌಡ ಕೋಕಲ, ಪುಟ್ಟಣ್ಣಗೌಡ ಕೋಕಲ ಸೇರಿದಂತೆ ಹಲವಾರು ಮನೆಗಳಿಗೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಬಾಲಚಂದ್ರ ಗೌಡ ಮೈಕಾಜಿಯವರು ಮಾತನಾಡಿ, ಸರ್ವೆ ನಂಬರ್ 13ರ ದಾಖಲಾತಿಯನ್ನ ನೀಡಿ ಸರ್ವೆ ನಂಬರ್ 15ರಲ್ಲಿ ಈ ಹಿಂದೆ 1996ರಿಂದ 2004ರವರೆಗೆ ಅಕ್ರಮವಾಗಿ ಕ್ವಾರೆಯಿಂದ ಸುಮಾರು 70,000 ಲೋಡ್ ಜಲ್ಲಿಯನ್ನ ತೆಗೆಯಲಾಗಿತ್ತು. ಇದರ ವಿರುದ್ಧ ಸಾರ್ವಜನಿಕರು ದೂರು ನೀಡಿದ ಬೆನ್ನಲ್ಲೇ ಕ್ವಾರೆ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಪ್ರಾರಂಭಿಸಲು ತೆರೆಮರೆಯಲ್ಲಿ ಪ್ರಯತ್ನಿಸಲಾಗುತ್ತಿದೆ. ಇದಕ್ಕೆ ಅವಕಾಶ ನೀಡಬಾರದು ಎಂದು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ದೇವೆ. ಆರಂಭದಿಂದಲೂ ಕ್ವಾರಿಯ ಸುತ್ತಲಿನ ರೈತರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ ಎಂದು ಹೇಳಿದರು. ಪುನಃ ಅಂದರೆ ನೋಡಿ ಆ ಮನೆ ಫೌಂಡೇಶನ್ ಸಹಿತ ಗೋಡೆಯಲ್ಲಿ ಬಿರುಕು ಬಿಟ್ಟಿದೆ. ನಾವು ಇಲ್ಲಿ ಬ್ಲಾಸ್ಟ್ ಆಗುವಾಗ ನಾವು ಮನೆಯಲ್ಲಿ ಕೂತ್ಕೊಂಡಿದ್ರೆ ನಡುಗುತ್ತೇವೆ ನಾವು. ಆ ಥರದ ಒಂದು ಸಿಚುವೇಶನ್ ಮದ್ದಳದಲ್ಲಿ ಪೇಟೆಯಲ್ಲಿ ಅಂಗಡಿಯಲ್ಲೆಲ್ಲ ಇದು ಪಾತ್ರೆಗಳು ಅದುರ್ತದಂತೆ ಪೇಟೆಯಲ್ಲಿ ಮದ್ದಳದಲ್ಲಿ ಆ ರೀತಿ ಹೇಳ್ತಿದ್ದರು. ಈಗ ಬೇಕಾದರೆ ಕೇಳಿದರೆ ಗೊತ್ತಾಗ್ತೇವೆ ಅವರಿಗೆ. ಹಾಗೆ ನಮಗೆ ಮತ್ತೇನಿಲ್ಲ, ನಾವು ಒಮ್ಮೆ ನಿಲ್ಲಿಸಿದ್ದೇವೆ, ಪುನಃ ಅದನ್ನು ಶುರು ಮಾಡೋದಂದ್ರೆ ನಮಗೆ ಕಷ್ಟವಿಲ್ಲ. ನಾವು ಇನ್ನೇನು ಮಾಡೋದು, ನಮಗೆ ಇರುವುದು ಅರ್ಧ ಎಕರೆ ಜಾಗ, ಅಷ್ಟರಲ್ಲಿ ನಾವೇನು ಜೀವನ ಮಾಡಬೇಕು. ನೀರಿನ ಇದು ಅಷ್ಟೇ, ನೀರಿನ ನಾವು 1 ಇಂಚು 1.5 ಇಂಚು ನೀರು ಸಿಗೋದಿಲ್ಲ. ನಾವು ಬೆಟ್ಟದ ಮೇಲೆ ಕೂತ್ಕೊಂಡಿದ್ದೇವೆ ಇಲ್ಲಿ. ನಾವೇನು ಮಾಡಬೇಕು? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಮಾಡಿದರೆ ನಮಗೆ ಇನ್ನು ನಾವು ದುಸ್ತರ, ಅಂದರೆ ನಾವು ಇನ್ನು ಜೀವನ ಮಾಡೋದೇ ಕಷ್ಟ. ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ನಾವು ಅದನ್ನು ವಾಪಸ್ ಮಾಡ್ತೇವೆ ಹೊರತು ಮತ್ತು ಯಾವ ಉದ್ದೇಶ ಅಲ್ಲ. ಅಂದರೆ ನಮಗೆ ಬದುಕಬೇಕಲ್ಲ, ಯಾರಾದರೂ ದುಡ್ಡು ಮಾಡಿ ಬದುಕುವುದಲ್ಲ, ನಾವು ಬದುಕಬೇಕಲ್ಲ. ಸರ್, ಈ ಮಾಧ್ಯಮದ ಮೂಲಕ ನೀವು ಮೇಲಧಿಕಾರಿಗಳಿಗೆ ಏನು ಮನವಿ ಮಾಡ್ತೀರಿ? ಮೇಲಧಿಕಾರಿ ಆಲ್ರೆಡಿ ಈಗ ಕೊಟ್ಟಾಗಿದೆ. ಅಂದರೆ ಅಂದರೆ ನಾನು ಆ ದಿವಸ ಇರಲಿಲ್ಲ, ನಮ್ಮ ಅಕ್ಕ ತಿರುವುದರಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ. ಹಾಗಾಗಿ ನಾನು ಇರಲಿಲ್ಲ, ಇವರು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಅದರ ಪರವಾಗಿ ಅಲ್ಲದೆ ನಾನು ಯಾವತ್ತೂ ನಾನೇ ಮುಂದೊಳಕವಾಗಿ ಹೋಗಿ ಆವಾಗ ನಿಲ್ಲಿಸಿದ್ದು. ಇನ್ನು ನಾನು ಎಲ್ಲರೂ ಸೇರುವಾಗ ನಾನು ಹಿಂದೆ ಬರಲಿಕ್ಕಾಗುತ್ತಾ? ನಮಗೆ ಮೋಟ ಅಂತ ನಮ್ಮ ಗುರಿ ಅದೇ. ನಮಗೆ ಇಲ್ಲಿ ಏನು ಆಗಬಾರ್ದು, ಅದು ಪುನರಾರಂಭ ಆಗಬಾರ್ದು. ಸ್ಫೋಟದ ರಭಸಕ್ಕೆ ನಮ್ಮ ಕೃಷಿ ಭೂಮಿ ಹಾಗೂ ಮನೆಗಳಿಗೆ ಕಲ್ಲಿನ ಚೂರುಗಳು ಬಿದ್ದು ಹಾನಿಯಾಗುತ್ತಿದ್ದವು. ಮಾತ್ರವಲ್ಲ, ಕ್ವಾರಿಯ ಪಕ್ಕದ ದೇವಸ್ಥಾನಕ್ಕೆ ಬಿದ್ದ ಉದಾಹರಣೆ ಕೂಡ ಇದೆ. ಜಲ್ಲಿ ಹುಡಿ ಮಾಡುವ ಆರ್ಭಟಕ್ಕೆ ಶಬ್ದ ಮಾಲಿನ್ಯವಾಗುತ್ತಿದ್ದುದಲ್ಲದೆ ಧೂಳಿನಿಂದ ಆರೋಗ್ಯದ ಸಮಸ್ಯೆ ಕೂಡ ಕಾಡುತ್ತಿತ್ತು. ಈ ಎಲ್ಲ ಕಾರಣಕ್ಕಾಗಿ ಅದನ್ನು ಸ್ಥಗಿತಗೊಳಿಸಬೇಕು ಎಂದು ದೂರು ನೀಡಿದ್ದವು. ಇದೀಗ ಕ್ವಾರಿಯನ್ನ ಪುನರಾರಂಭಿಸುವುದು ಸರಿಯಲ್ಲ ಎಂದು ಇಲ್ಲಿನ ನಾಗರಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾನು ವಾಣಿಜ್ಯ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿಕೊಂಡಿದ್ದೇವೆ, ಆದುದರಿಂದ ಈ ಯೋಜನೆಯನ್ನ ನಾವು ವಿರೋಧಿಸುತ್ತೇವೆ ಎಂದು ಹೇಳುತ್ತಾರೆ ಸ್ಥಳೀಯರು. ರೋಡಿನ ಇದಕ್ಕೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮೊದಲು ಮಾಡ್ತಾ ಇದ್ರು, ಅದನ್ನೆಲ್ಲ ಊರಿನವರೆಲ್ಲ ಸೇರಿ ನಿಲ್ಲಿಸಿದ್ದಾರೆ. ಎಲ್ಲ ಸಮಸ್ಯೆ ಆಗ್ತಾ ಉಂಟು, ನೀರಿನ ಸಮಸ್ಯೆ ಆಗ್ತಾ ಉಂಟು, ಮನೆಗೆ ಬೀಳ್ತುಂಟು, ಮನೆ ಒಡೆದೋಗಿದೆ. ಇಲ್ಲಿ ದೇವಸ್ಥಾನ ಉಂಟು ಹತ್ತಿರದಲ್ಲಿ, ದೇವಸ್ಥಾನಕ್ಕೆಲ್ಲ ಬಿದ್ದಿದೆ ಕಲ್ಲು. ಮತ್ತು ಶಾಲೆಗಳೆಲ್ಲ ನಡೀತಾ ಉಂಟು, ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಉಂಟಲ್ಲ ಇದರಿಂದ. ನಮ್ಮಲ್ಲಿ ಈಗ ಬುದ್ಧಿಮದ್ದೆ ಮಗು ಒಂದು ಉಂಟು, ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಅಲ್ಲ. ಮಕ್ಕಳಿದ್ದಾರೆ ಸಣ್ಣದು ಶಾಲೆಗೆ ಹೋಗುವಂಥದ್ದು, ಶಾಲೆ ಓದಲಿಕ್ಕೆ ಸಮಸ್ಯೆ ಉಂಟು. ಹಾಗೆ ನೀರಿನ ವ್ಯವಸ್ಥೆ ಸಹ ಸಮಸ್ಯೆ ಉಂಟು. ಮೊದಲೆಲ್ಲ ನೀರು ಅಲ್ಲಿಂದಲೇ ಬರ್ತಿತ್ತು ನಮಗೆ ಗದ್ದೆಗೆ, ಅದಕ್ಕೆಲ್ಲ. ಈಗ ಅದನ್ನು ತೆಗೆದು ಈಗ ರಬ್ಬರ್ ಹಾಕಿದ್ವಿ, ಅಂದರೆ ನೀರೇ ಇಲ್ಲ. ಹಾಗೆ ಮತ್ತು ತೋಟಕ್ಕೆ ಸಹ ಸಮಸ್ಯೆ ಉಂಟು. ಇನ್ನೂ ಹಾಗೆ ಆಗಬಾರ್ದು, ಯಾವ ಸಮಸ್ಯೆ ಸಹ ಆಗಬಾರ್ದು ಅಂತ ಹೇಳಿ ನಾವು ಆಕ್ಷೇಪ ಮಾಡ್ತಿದ್ದೇವೆ. ಈ ಹಿಂದೆ ಕಲ್ಲಿನ ಕೋರೆಯಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಅದೆಷ್ಟೋ ಒಂದು ಸಮಸ್ಯೆಗಳನ್ನು
ಎದುರಿಸಿದಂತಹ ಜನಸಾಮಾನ್ಯರು ಹಾಗೂ ಜನನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ಇದಕ್ಕೆ ವಿರೋಧಿಸಿದರು. ಆ ಮುಂದುವರಿದ ಭಾಗವಾಗಿ ಈ ಕಲ್ಲಿನ ಕೋರೆಯನ್ನು ಸ್ಥಗಿತಗೊಳಿಸಿದರು. ಈಗ ಮತ್ತೆ ವಿಚಾರ ಏನು ಅಂತ ಹೇಳಿದರೆ, ಮತ್ತೆ ಈ ಕಲ್ಲಿನ ಕೋರೆಯನ್ನು ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರ, ಆ ಹಿಂದಿನ ವಿಚಾರಗಳೇನಿದೆಯೋ ಮತ್ತೆ ನಾವು ಹೇಳ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ಈ ಕೋರೆ ಪ್ರಾರಂಭವಾದಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಅದೇ ರೀತಿಯಾದಂತಹ ಸಾವಿರಾರು ತೊಂದರೆಗಳು ಎದುರಾಗ್ತದೆ. ಒಂದನೇ ವಿಚಾರ ಅಂತ ಹೇಳಿದರೆ, ಕಲ್ಲಿನ ಕೋರೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಕುಡಿಯುವ ನೀರಿಗೆ ಇರ್ಬೋದು ಅಥವಾ ಕೃಷಿಗೆ ಬಳಸುವಂತಹ ಹೆಚ್ಚಾಗಿ ಕೃಷಿಕರನ್ನೇ ಅವಲಂಬಿಸಿರುವಂತಹ ಈ ದಕ್ಷಿಣ ಕನ್ನಡದಲ್ಲಿ ಕೃಷಿಕರಿಗೆ ಒಂದು ತೊಂದರೆ ಆಗ್ತದೆ. ಮಾತ್ರವಲ್ಲ, ಮುಂದೆ ಕುಡಿಯುವ ನೀರಿರ್ಬೋದು, ನಂತರದಲ್ಲಿ ಯಾವುದೇ ಒಂದು ಸಣ್ಣ ಮಕ್ಕಳು ತೋಟಕ್ಕೆ ಬರಬೇಕಾದ್ರೂ ಭಯಭೀತವಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ. ಯಾಕೆಂತ ಹೇಳಿದರೆ, ಇಲ್ಲಿ ಕಲ್ಲಿನ ಕೋರೆಗೇನು ಆ ಸ್ಫೋಟಕಗಳನ್ನು ಬಳಸ್ತಾರ, ಆ ಕಲ್ಲು ಎಲ್ಲೆಲ್ಲೋ ಚೂರು ಚೂರಾಗಿ ರಟ್ತದೆ. ಸಂದರ್ಭ ಮನೆಯಿಂದ ಹೊರ ಬರಲಿಕ್ಕೆ ಕೂಡ ಅವರಿಗೆ ಅದೆಷ್ಟೋ ತೊಂದರೆಗಳಾಗ್ತದೆ. ಮಾತ್ರವಲ್ಲ, ಊರಿನವರೆಲ್ಲ ಸೇರಿ ಇನ್ನು ಒಂದು ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೇವೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪಾವಿತ್ರ್ಯವಾದಂತಹ ಕ್ಷೇತ್ರ ಇದೆ ಇಲ್ಲಿ. ಆ ಕ್ಷೇತ್ರಕ್ಕೂ ಕೂಡ ಇಲ್ಲಿ ಅನೇಕ ರೀತಿಯಾದಂತಹ ತೊಂದರೆ ಆಗ್ತಿದೆ. ಈ ಬಗ್ಗೆ ಕಡಬ ಕಂದಾಯ ನಿರೀಕ್ಷಕ ಅವಿನ್ ರಂಗತ್ಮಲಿ ಅವರು ಪ್ರತಿಕ್ರಿಯೆ ನೀಡಿ, ಕ್ವಾರಿ ನಡೆಸಲು ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದವರು ಹಾಗೂ ಆಕ್ಷೇಪಣೆ ಸಲ್ಲಿಸಿದವರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗಿದೆ. ಆಕ್ಷೇಪಣೆ ನೀಡಿದವರ ಮನೆಗಳು ಕಲ್ಲಿನ ಕ್ವಾರೆ ನಡೆಸುವ ಜಾಗದಿಂದ ಸುಮಾರು 200 ಮೀಟರ್ಗಳಿಗಿಂತಲೂ ಹೆಚ್ಚು ದೂರದಲ್ಲಿದೆ. ಅಲ್ಲದೆ ಕ್ವಾರಿಯ ಸಮೀಪದ ಮನೆಗಳಿಗೆ ತೆರಳಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಎಲ್ಲ ವರದಿಗಳನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಲಾಗುತ್ತದೆ. ಬಳಿಕ ಸಂಬಂಧಪಟ್ಟ ಇಲಾಖೆಗೆ ವರದಿ ಸಲ್ಲಿಕೆಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಂಟ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರೋಹಿತ್, ಸದಸ್ಯರಾದ ನಾಗೇಶ್ ಗೋಖಲಾ, ವತ್ಸಲ, ಪ್ರಮುಖರಾದ ಅನೂಪ್ ಕುಮಾರ್ ಮರ್ಧಳ, ಉಮೇಶ್ ಗೌಡ, ಬ್ರಹ್ಮಶ್ರೀ, ಹರೀಶ್ ಕಾಡುಮನೆ, ವಿದ್ಯಾಧರ್ ಗೌಡ ಹೊಸಮನೆ ಮೊದಲಾದವರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.